ಸಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಇನ್ನಿತ್ತ ಮಲ್ಲ ಸುದ್ದಿಲು ಸಾಧನೆ ಸಂಭ್ರಮ 2021 ಮನೋಹರ ಪ್ರಸಾದ್ ಗುರ್ಕಾರ್ಮೆಡ್ ಕುಡ್ಲಡ್ ದಕ್ಷಿಣ ಕನ್ನಡ ಜಿಲ್ಲಾ ವಾರ್ತಾ ಮಂಡಲನ ಸಮ್ಮೇಳನ ರಾಜ್ಯದೊರ್ಮಿಡ ಅಂಗಾರ ರಾತ್ರಿಡ್ದು ಜನವರಿ 7 ಮುಟ್ಟ ರಾತ್ರಿ ಕರ್ಫ್ಯೂ ಉಡುಪು ಜಿಲ್ಲೆದ ರಾತ್ರಿ ಕರ್ಫ್ಯೂ ಬಗೆಟ್ ಜಿಲ್ಲಾಧಿಕಾರಿ ಕೂರ್ಮರೋ ಮಾಹಿತಿ. ಸಜಿಪಾ ಮೋಡ ಬಾಲಗಣಪತಿ ದೇವಸ್ಥಾನಡು ಪ್ರತಿಷ್ಠೆ ಬ್ರಹ್ಮಕಲಶದಲ್ಲಿ ಕೊಡು ಧಾರ್ಮಿಕ ಸಭೆ. ಕಪುಚಿನ್ ಧರ್ಮಗುರು ಆಲ್ಫ್ರೆಡ್ ರೋಚ್ರೆನ ಸಂತ ಪದವಿಗೆ ರಮಣ ಒಡಿಪು ಕ್ರೈಸ್ತ ಧರ್ಮ ಪ್ರಾಂತ್ಯ ಮಟ್ಟದ ಕಾರ್ಯಾಲಯನ ಉದ್ದೀಪನ. ಬ್ರಹ್ಮಾವರದ ಪವಿತ್ರ ಕುಟುಂಬ ದೇವಾಲಯಡು ಬಲಿಪೂಜೆ ಸಮರ್ಪಣೆ. ಇತ್ತ ವಾರ್ತೆದ ವಿವರ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಕುಡ್ಲದ ನಿಲೆಟ್ ಜಿಲ್ಲಾ ಪತ್ರಕರ್ತರ ಸಮ್ಮೇಳನ ಸಾಧನೆ ಸಂಭ್ರಮ 2021 ಅಂಗಾರೆ ಕುಡ್ಲದ ಪುರಭವನಡು ನಡೆತಂಡು. ಹಿರಿಯ ವಾರ್ತಾಮಾಣಿ ಮನೋಹರ ಪ್ರಸಾದ್ ಗುರ್ಕಾರ್ಮೆಡ್ ಶಾಸಕರು ವೇದವ್ಯಾಸ ಕಾಮತ್ ಸಮ್ಮೇಳನ ಉದ್ದೀಪನ ಮಲ್ತೆರು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಕುಡ್ಲದ ನಿಲೆಟ್ ಜಿಲ್ಲಾ ಪತ್ರಕರ್ತರ ಸಮ್ಮೇಳನ ಸಾಧನೆ ಸಂಭ್ರಮ 2021 ಅಂಗಾರೆ ಕುಡ್ಲದ ಪುರಭವನಡು ಅಟ್ಟಣೆ ಮಲ್ತದಿತ್ತೆರು. ದುಂಬತ್ತ ಸಮ್ಮೇಳನದ ಗುರಿಕಾರ್ಯರು ಹಿರಿಯ ವಾರ್ತಾಮಾಣಿ ಮನೋಹರ ಪ್ರಸಾದ್ ಉದ್ದೀಪನ ಮಲ್ಪನ ಶಾಸಕರು ವೇದವ್ಯಾಸ ಕಾಮತ್ ಬೊಕ್ಕ ಬಿನ್ನೆರೆನ ಸಂಘದ ಗುರಿಕಾರ್ಯರು ಶ್ರೀನಿವಾಸ್ ನಾಯಕ್ ಇಂದಾಜೆ ಬೊಕ್ಕ ಪದಾಧಿಕಾರಿಗಳು ಮೆರವಣಿಗೆಡು ಸಮ್ಮೇಳನದ ಚಾವಡಿಗೆ ತೊಂದು ಬತ್ತೆರು. ಶ್ರೀನಿವಾಸ ನಾಯಕ್ ಇಂದಾಜೆ ಸುರುತ ಪಾತೆರ ಪಂಡದ ಸಂಘದ 3 ವರ್ಷದ ಸಾಧನೆಯನ್ನು ದುಂಬುತಿಯರು. ವೇದವ್ಯಾಸ ಕಾಮತ್ ಸಮ್ಮೇಳನ ಉದ್ದೀಪನ ಮಲ್ತೆರು. ಕುಡ್ಲಾ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಪಾತಿರ್ದು ಒವ್ವೆ ಅಪರಾಧ ಅವಡು ಕೊರೋನಾ ಸೀಕದ ಪೊರ್ತುಡು ಪತ್ರಕರ್ತರು ಎಡ್ಡೆ ಕೆಲಸ ಮಾಡಿದರು. ಪೊಲೀಸ್ ಇಲಾಖೆಗೆ ಎಡ್ಡೆ ಸಹಾಯ ಸಕಾಯ ಕೊಡ್ತಾರೆ. ಈ ಸಹಾಯ ಸಹಕಾರ ಇಂಚನೆ ದುಮ್ಮರೇಡಂದು ಪಂಡ್ಯರು. ಕೋವಿಡ್ ಸಂದರ್ಭದಲ್ಲಿ ಈ ನಿಯಮಾವಳಿಗಳನ್ನ ಜಾರಿ ತರುವಂಥ ಸಂದರ್ಭದಲ್ಲಿ ಬಹಳ ಉತ್ತಮ ರೀತಿಯಲ್ಲಿ ಸ್ಪಂದಿಸಿದ್ದಾರೆ, ಸಹಕರಿಸಿದ್ದಾರೆ, ಮಾರ್ಗದರ್ಶನ ನೀಡಿದ್ದಾರೆ. ನಮ್ಮ ಒಳ್ಳೆಯ ವಿಷಯಗಳನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ. ನಮ್ಮಗಳಿಂದ ತಪ್ಪುಗಳಾದಾಗ ಅದನ್ನು ಕ್ರಿಯಾತ್ಮಕವಾಗಿ ನಮಗೆ ಸಲಹೆ ಸೂಚನೆಗಳ ಮುಖಾಂತರ ನಮಗೆ ತಿಳಿ ಹೇಳಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನಿಸಿದ್ದಕ್ಕೆ ನಾನು ಆಯೋಜಕರಿಗೆ ಮತ್ತು ಇಲ್ಲಿ ನೆರೆದಿರುವಂಥ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಇದೇ ರೀತಿ ತಮ್ಮೆಲ್ಲರ ಸಹಕಾರ ಮುಂದುವರಿಯಲಿ ಅಂತ ನಾನಾದರೂ ಅಪೇಕ್ಷೆ ಪಡ್ತೀನಿ. ಮಾಧ್ಯಮ ಏನಿದೆ ನಮ್ಮ ಸಂವಿಧಾನದ 4ನೇ ಆಧಾರ ಸ್ತಂಭ ಅಂತ ಕರೀತಾರೆ. ಆ ಒಂದು ಜವಾಬ್ದಾರಿಯನ್ನು ಕರ್ನಾಟಕದ ಮತ್ತು ದೇಶದ ಎಲ್ಲ ಮಾಧ್ಯಮಗಳು ಬಹಳ ಜವಾಬ್ದಾರಿಯಿಂದ ನಿರ್ವಹಿಸ್ತಾ ಇದ್ದಾವೆ. ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಡೆದಂಥ ಕೆಲವು ಘಟನೆಗಳನ್ನು ನಾವು ನೋಡಿ ಹೇಳೋದಾದರೆ, ಕನ್ನಡ ನಾಡಿನ ನೆಲ, ಜಲ, ಭಾಷೆ ಇದರ ವಿಷಯ ಬಂದಾಗ ಯಾವುದೇ ಮುಲಾಜಿಗೊಳಗಾಗದೆ ಇದ್ದದ್ದನ್ನು ಇದ್ದ ಹಾಗೆ ಆಕ್ರೋಶಭರಿತವಾಗಿ ಮಾಧ್ಯಮಗಳು ಭಾಳ ದೊಡ್ಡ ಮಟ್ಟದಲ್ಲಿ ತಮ್ಮ ನಿಲುವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ರಾಜ್ಯದ ಪ್ರತಿಯೊಬ್ಬರಿಗೂ ಈ ರೀತಿ ನಿಲುವು ನಮ್ಮದಾಗಬೇಕು ಅನ್ನೋಂಥದ್ದನ್ನು ತಿಳಿ ಹೇಳಿದ್ದಾರೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ವೇದವ್ಯಾಸ ಕಾಮತ್ ಪಾತಿರ್ದು ಜಿಲ್ಲೆ ಬೊಕ್ಕ ರಾಜ್ಯಗೂ ಈ ಪತ್ರಕರ್ತರ ಸಂಘದ ಕೊಡುಗೆ ಭಾರಿ ಮಲ್ಲ ಉಂಡು. ಭಾರಿ ಕಷ್ಟದ ಬುಡ್ಚಾಂದಿ ಸಂಗತಿಲು ನಡತಿನ ಪುಡ್ತುಡು ತಂಕ್ಲಿನ ಜೀವ ಪಣಕುದಿದ್ದು ಆ ಜಾಗಿಗೆ ಹೋದು ಕೆಲಸ ಮಲ್ಪನ ಪೆರ್ಮೆದ ಸಂಗತಿ ಪತ್ರಕರ್ತರ ಗ್ರಾಮ ವಾಸ್ತವ್ಯ ಜನಪ್ರತಿನಿಧಿಗಳಿಗೆ ಮಾದರಿಯಿಂದ ಪಂಡ್ಯರು. ನೋಡಿದ್ರೆ ಅವರು ಏಕೈಕ ಪತ್ರಕಾರ ಅಲ್ಲಿ ಹೋದದ್ದು ಅಂತ ನಾನು ಕೇಳಿಸ್ಕೊಂಡದ್ದು. ಹಾಗಾಗಿ ಈ ರೀತಿಯ ಒಂದು ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಈ ರೀತಿಯ ಪತ್ರಕರ್ತರ ಕೆಲಸ ಕಾರ್ಯಗಳನ್ನ ನಾವು ಮೆಚ್ಚಿಕೊಳ್ಳೇಬೇಕು. ಅವರಿಂದ ಇವತ್ತು ಇಡೀ ಸಮಾಜಕ್ಕೆ ಆದಂಥ ಘಟನೆಗಳ ಬಗ್ಗೆ ಮಾಹಿತಿ ಅಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಕರಾವಳಿಯ ಬಗ್ಗೆ ಬೇರೆ ಬೇರೆ ರೀತಿಯ ವಿಷಯಗಳನ್ನು ಆಧಾರಿತವಾಗಿ ಅವರು ತೋರಿಸುವಂಥದ್ದು ಮಾಡುವಂಥದ್ದನ್ನು ನೋಡಿದರೆ ತಮ್ಮ ಕೆಲಸ ಕಾರ್ಯಗಳನ್ನು ಯಾವತ್ತೂ ಮೆಚ್ಚಿಕೊಳ್ಳೇಬೇಕು. ಎಲ್ಲೋ ಒಂದು ಕಡೆಗಳಲ್ಲಿ ಸರ್ಕಾರ ಇರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದವರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ತಪ್ಪನ್ನು ಮಾಡಿದಾಗ ಅದನ್ನು ಅವರಿಗೆ ಸರಿಯಾಗಿ ತರಿಸುವಂಥ ಪ್ರಯತ್ನಗಳನ್ನು ಕೂಡ ಮಾಡುವಂಥ ಯಾವುದಾದ್ರೂ ಒಂದು ವರ್ಗ ಇದ್ದರೆ ಅದು ಪತ್ರಕರ್ತರ ವರ್ಗ ಅಂತ ಹೇಳುವಂಥದ್ದು ನಾನು ಈ ಸಂದರ್ಭದಲ್ಲಿ ಉಲ್ಲೇಖವನ್ನು ಮಾಡಬೇಕಾಗಿದೆ. ಸಂಘದ ಸಾಧನೆ ಸಂಭ್ರಮ ಸಮ್ಮೇಳನದ ನಿಂಪದ ಸಂಚಿನ ಜಾಗತಿಕ ಬಂಟೆರ್ನ ಸಂಘಲಿನ ಒಕ್ಕೂಟದ ಗುರ್ಕಾರ್ಯರು ಐಕಳ ಹರೀಶ್ ಶೆಟ್ಟಿ ಬಿಡುಗಡೆ ಮಂತಿರು.
ಪ್ರಸಾದ್ರನ ಭಾವಚಿತ್ರಯಾಣ ಬೂಕುನು ಕರಾವಳಿ ಸಮೂಹ ಬರವು ಸಂಸ್ಥೆಲನ ಗುರುಕಾರ್ಯರು ಗಣೇಶ್ ರಾವ್ ಬಿಡುಗಡೆ ಮಾಡ್ತಾರ. ಮನೋಹರ ಪ್ರಸಾದ್ ಗುರುಕಾರ್ಯದ ಭಾಷಣ ಮಲ್ತೇರ. ಪತ್ರಿಕಾ ರಂಗ ಇವತ್ತು ಪತ್ರಿಕೋದ್ಯಮ ಆಗಿದೆ. ಪತ್ರಿಕಾ ರಂಗ ಒಂದು ಕಾಲದಲ್ಲಿ ಕೇಳ್ತಾ ಇದ್ರಂತೆ, ನಮ್ಮ ಸ್ವಾತಂತ್ರ್ಯ ಹೋರಾಟದವರೆಗೆ ಪತ್ರಿಕಾ ರಂಗದ ಗುರಿ ಸ್ವಾತಂತ್ರ್ಯ ಗಳಿಕೆ ಮಾತ್ರ ಆಗಿತ್ತು. ಆಂಗ್ಲ ಪತ್ರಿಕೆಗಳ ಸಹಿತ ಟು ಗೆಟ್ ದಿ ಇಂಡಿಪೆಂಡೆನ್ಸ್ ಅಂತ ಮಾತ್ರ, ಟು ಫೈಟ್ ಅಗೇನ್ಸ್ಟ್ ದಿ ಬ್ರಿಟಿಷ್ ಅಂತ ಮಾತ್ರ ಆಗಿತ್ತು. ಆದರೆ ಮುಂದೆ ಅದು ಪತ್ರಿಕೋದ್ಯಮ ಆಯಿತು. ಪತ್ರಿಕೋದ್ಯಮ ಆದಾಗ ತಮಗೆ ಗೊತ್ತಿದೆ, ಉದ್ಯಮದ ಎಲ್ಲ ಏಳು ಬೀಳುಗಳನ್ನು ಬೇಕಾದವುಗಳನ್ನೆಲ್ಲ ಅದು ಅಂತರ್ಗತಗೊಳಿಸ್ತಾ ಇವತ್ತು ಉದ್ಯಮದ ಸ್ವರೂಪಕ್ಕೆ ಅದು ಬಂದಿದೆ. ಆದ್ದರಿಂದ ಅದು ಎರಡನ್ನೂ ಇವತ್ತು ತೂಗಿಸಿಕೊಂಡು ಹೋಗುವಂಥ ಒಂದು ಹೊಣೆಗಾರಿಕೆ ನಮ್ಮ ಪತ್ರಕರ್ತರ ಮೇಲಿದೆ ಅಂತ ನಾನು ಭಾವಿಸ್ತೇನೆ. ವಿಧಾನ ಪರಿಷತ್ ಸದಸ್ಯರು ಹರೀಶ್ ಕುಮಾರ್, ರಾಜ್ಯ ಕಿಯೋನಿಕ್ಸ್ ಗುರುಕಾರ್ಯರು ಹರಿಕೃಷ್ಣ ಬಂಟ್ವಾಳ, ಮೇಯರ್ ಪ್ರೇಮಾನಂದ ಶೆಟ್ಟಿ ಪಾಲ್ಗೊಂಡಿರು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಪ್ರೆಸ್ ಕ್ಲಬ್ ಬೊಕ ಪತ್ರಿಕಾ ಭವನ ಟ್ರಸ್ಟ್ದ ಪದಾಧಿಕಾರಿಗಳು ಇಬ್ರಾಹಿಂ ಅಡ್ಕಸ್ತಡ, ಭಾಸ್ಕರ್ ರೈಕಟ್ಟ, ಆರಿಫ್ ಮೊಹಮ್ಮದ್, ಅಣ್ಣು ಮಂಗಳೂರು, ಆರ್ ರಾಮಕೃಷ್ಣ, ಆನಂದ ಶೆಟ್ಟಿ, ಬಿ ರವೀಂದ್ರ ಶೆಟ್ಟಿ, ಸತೀಶ್ ಇರ, ರಾಜ್ಯ ಮಾಧ್ಯಮ ಅಕಾಡೆಮಿ ಸದಸ್ಯರು ಜಗನ್ನಾಥ ಶೆಟ್ಟಿ ಬಾಳ ಪಾಲ್ಗೊಂಡಿರು. ಪಿಪಿ ಹರೀಶ್ ಕಾರ್ಯಕ್ರಮ ಸುಧಾರ್ತೆ ಕುರಿಯರು. ರಾಜ್ಯದೊರ್ಮೆಡ್ ಸರ್ಕಾರ ಅಂಗಾರ ರಾತ್ರಿ ಹಿಡಿದು ಜನವರಿ 7 ಮುಟ್ಟ ರಾತ್ರಿದ ಕರ್ಫ್ಯೂ ಜಾರಿ ಮಾಡ್ತದಂಡು. ಒಡಿಪು ಜಿಲ್ಲೆಡ್ ರಾತ್ರಿ ಕರ್ಫ್ಯೂ ಬಗೆಟ್ ಜಿಲ್ಲಾಧಿಕಾರಿ ಕೂರ್ಮರಾವ್ ಸುದ್ದಿಕುಟೋಡು ಮಾಹಿತಿ ಕುರಿಯರು. ರಾಜ್ಯದೊರ್ಮೇಡ್ ಅಂಗಾರ ಹಿಡ್ದು ರಾತ್ರಿ ಕರ್ಫ್ಯೂ ಜಾರಿ ಮಾಡ್ತದಂಡು. ದಕ್ಷಿಣ ಕನ್ನಡ ಬೊಕ ಒಡಿಪು ಜಿಲ್ಲೆಡ್ಲ ಅಂಗಾರ ಹಿಡ್ದು ರಾತ್ರಿ ಕರ್ಫ್ಯೂ ಪಾಡ್ದಂಡು. ರಾಜ್ಯ ಸರ್ಕಾರ ಡಿಸೆಂಬರ್ 28 ಜನವರಿ 7 ಮುಟ್ಟ ಜಾರಿ ಮಲ್ತಿನ ನೈಟ್ ಕರ್ಫ್ಯೂ ಬೊಕ ಹೊಸ ವರ್ಷಾಚರಣೆ ಬಗೆತ ಮಾರ್ಗಸೂಚಿಲೆನ ಜಿಲ್ಲೆಡ್ ಕಟ್ಟುನಿಟ್ಟಿಡು ಅನುಷ್ಠಾನ ಮಲ್ಪುಣೊಂದು ಒಡಿಪು ಜಿಲ್ಲಾಧಿಕಾರಿ ಕೂರ್ಮರಾವ್ ಪಂದೇರು. ಮಣಿಪಾಲದ ಜಿಲ್ಲಾಧಿಕಾರಿ ಆಫೀಸ್ ಕೋರ್ಟ್ ಹಾಲ್ಡ್ ಸೋಮವಾರ ನಡಪೈನ ಸುದ್ದಿಕುಟೋಡಾರ್ ಪಾತಿರ್ದು ಜನವರಿ 7 ಮುಟ್ಟ ರಾತ್ರಿ 10 ಕಾಂಡೆ 5 ಮುಟ್ಟ ರಾತ್ರಿ ಕರ್ಫ್ಯೂ ಜಾರಿ ಮಲ್ತದಂಡು. ಈ ಪೊರ್ತುಡು ಅಗತ್ಯ ಕಾರ್ಯ ಬುಡ್ದು ಬಾಕಿ ಸಾರ್ವಜನಿಕ ಪೋಪರಿ ಬರ್ಪರಿಯನ್ನು ಕಡ್ಡಾಯ ನಿಷೇಧ ಮಲ್ದಂಡು. ವೈದ್ಯಕೀಯ ಬೊಕ್ಕ ತುರ್ತು ಸೇವೆಲು ಏಪಲದಂಚ ದುಂಬರಿಯುಂಡು. ರಾತ್ರಿ ಬೇಲೆ ಮಲ್ಪನಕ್ಲಿಗೆ ಕೈಗಾರಿಕೆ ಕಂಪನಿಲಿಗೆ ಒಪ್ಪಿಗೆ ಕೊಡ್ದಿತ್ತದು. ಅಲ್ಪ ಬೇಲೆ ಮಲ್ಪನಕ್ಲು ಗುರ್ತ ಚೀಟಿ ತೋಜಾದ ಸಂಚಾರ ಮಲ್ಪಲಿಂದ ಪಂಡೇರು. ಬಸ್, ರೈಲು ಬೊಕ್ಕ ವಿಮಾನ ಪ್ರಯಾಣಗೂ ಒಪ್ಪಿಗೆ ಕೊಡ್ದಿತ್ತದು. ಪ್ರಯಾಣಿಕರು ದಾಖಲೆ ತೋಜಾದ ಸಂಚಾರ ಮಲ್ಪಲಿ. ಮಾತಾ ರೀತಿದ ಸರಕುಗಾಡ್ಲೆಗೆ ಸಂಚಾರಗೂ ಒಪ್ಪಿಗೆ ಕೊಡ್ತುಂಡು. ಇ ಕಾಮರ್ಸ್ ಬೊಕ ಹೋಮ್ ಡೆಲಿವರಿ ಕೆಲಸ ದುಂಬರಿ ಪೆರೆ ಒಪ್ಪಿಗೆ ಕೊಡ್ತುಂಡು ಜಿಲ್ಲಾಧಿಕಾರಿ ಕೂರ್ಮರಾವ್ ತಿರಿಪಾಯಿರು. ಉದ್ದೇಶ ಏನಂದ್ರೆ ನ್ಯೂ ಇಯರ್ ಸಂಬಂಧಪಟ್ಟವಾಗಿ ಏನು ಸರ್ಕಾರದಿಂದ ನಿರ್ದೇಶನಗಳು ಬಂದಿವೆ ಅದಕ್ಕೆ ಅನುಗುಣವಾಗಿ ಅವರ ಗಮನಕ್ಕೆ ತರಬೇಕು ಅಂತ ಉದ್ದೇಶದಿಂದ ನಿನ್ನ ಒಂದು ಕರೆದಿದ್ವಿ. ಪ್ಲಸ್ ಅದೇ ರೀತಿಯಲ್ಲಿ ಇಡೀ ಜಿಲ್ಲೆ ಜನರಿಗೂ ಕೂಡ ನಾವು ತಿಳಿಸೋದೇನೆಂದ್ರೆ ಸರ್ಕಾರದಿಂದ ಯಾವುದು ಈ ಮಾರ್ಗಸೂಚಿ ಬಂದಿದೆ ಏನಂದ್ರೆ ಯಾವುದೇ ಕ್ಲಬ್ಗಳು, ಪಬ್ಗಳು, ರೆಸ್ಟೋರೆಂಟ್ಗಳು, ಹೋಟೆಲ್ಗಳು, ಉದ್ಯಾನವನಗಳು ಅಥವಾ ಖಾಸಗಿ ಸ್ಥಳಗಳಲ್ಲಿ ಡಿಜೆ ಇರಬಹುದು, ಆರ್ಕೆಸ್ಟ್ರಾ ಇರಬಹುದು, ಸಮೂಹ ನೃತ್ಯ ಇರಬಹುದು, ಮುಂತಾದ ಯಾವುದೇ ವಿಶೇಷ ಕಾರ್ಯಕ್ರಮಗಳನ್ನು ನಡೆಸಲು ಅವಕಾಶವಿರುವುದಿಲ್ಲ ಅಂತ ಸ್ಪಷ್ಟವಾಗಿದೆ. ಈ ಮಾರ್ಗಸೂಚಿಯಲ್ಲಿ ಏನಿದೆ ಅದನ್ನ ಮತ್ತೊಂದು ಕೂಡ ಕೊಟ್ಟು ನಾವು ತಮ್ಮ ಮೂಲಕ ನಾವು ಸಾರ್ವಜನಿಕರಿಗೆ ತಿಳಿಸುವುದೇನೆಂದ್ರೆ ವಿಶೇಷವಾಗಿ ಹೊಸ ವರ್ಷ ಏನಂತ ಇದೆ ಆ ಸಂದರ್ಭದಲ್ಲಿ ಈ ಒಂದು ಪ್ರದೇಶಗಳಲ್ಲಿ ಯಾವುದೇ ರೀತಿಯ ವಿಶೇಷ ಕಾರ್ಯಕ್ರಮ ನಡೆಸಲು ಅವಕಾಶವಿರುವುದಿಲ್ಲ. ಅದೇ ರೀತಿ ಹೊಸ ವರ್ಷವನ್ನು ಆಚರಿಸಲು ಸಾರ್ವಜನಿಕ ಸ್ಥಳಗಳು ಸೇರಿದಂತೆ ರಸ್ತೆಗಳು, ಉದ್ಯಾನವನಗಳು, ಆಟದ ಮೈದಾನಗಳು ಇತ್ಯಾದಿಗಳನ್ನು ಕೂಡ ಬಳಸಬಾರದು ಅಂತ ಕೂಡ ಸ್ಪಷ್ಟವಾಗಿ ಇದೆ. ಸೊ ಇದು ವಿಶೇಷವಾಗಿ ನಮ್ಮ ಹೊಸ ವರ್ಷ ಸಂಬಂಧಪಟ್ಟವಾಗಿ ಬಂದಿರುವ ಮಾರ್ಗಸೂಚಿ. ನೈಟ್ ಕರ್ಫ್ಯೂ ನಮ್ಮ ರಾಜ್ಯದಲ್ಲಿ 10 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆ ತನಕ 28/7/2022 ತನಕ ಟಿಲ್ 5 AM ತನಕ ನೈಟ್ ಕರ್ಫ್ಯೂ ಅಂತ ಇಂಪೋಸ್ ಮಾಡಲಾಗಿದೆ. ಮತ್ತೆ ಇನ್ನೊಂದು ವಿಶೇಷವಾದ ಒಂದು ರೆಸ್ಟ್ರಿಕ್ಷನ್ ಏನಂದ್ರೆ 30/12/2021 2/1/2022 ತನಕ ಅಂದ್ರೆ 4 days ಆಲ್ಮೋಸ್ಟ್ 4 days ಅಲ್ಲಿ ದ ರೆಸ್ಟೋರೆಂಟ್ಸ್, ಹೋಟೆಲ್ಸ್, ಕ್ಲಬ್ಸ್, ಪಬ್ಸ್ ಅದರಲ್ಲಿ 50% ಸೀಟಿಂಗ್ ಕೆಪಾಸಿಟಿಯಲ್ಲಿ ಎಡ್ಹೇರ್ ಮಾಡ್ಬೇಕಂತ ಕೂಡ ಹೇಳಿದ್ದಾರೆ. ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಜೊತೆಗೆ 50% ಕೆಪಾಸಿಟಿ ಜೊತೆಗೆ ಮಾತ್ರ ಅದು ಫಂಕ್ಷನ್ ಮಾಡ್ಬೇಕಂತ ಕೂಡ ಪರ್ಟಿಕ್ಯುಲರ್ಲಿ 4 days ಅಂದ್ರೆ ಹೊಸ ವರ್ಷದ ಒಂದು 2 ದಿವಸ ಮುಂಚೆ ಮತ್ತೆ 2 ದಿವಸ ಆ ರೀತಿ ಒಂದು 4 ದಿವಸ ಆ ರೀತಿ ಒಂದು ವಿಶೇಷವಾದ ರೆಸ್ಟ್ರಿಕ್ಷನ್ ಕೂಡ ಇದೆ. ಅದರಲ್ಲಿ ಇನ್ನೊಂದು ಸ್ಪೆಷಲ್ ಆಗಿ ಮೆನ್ಷನ್ ಮಾಡೋದೇನೆಂದ್ರೆ ಆಲ್ ಸ್ಟಾಫ್ ಮೆಂಬರ್ಸ್ ಈ ಕ್ಲಬ್, ಪಬ್ ಮತ್ತು ರೆಸ್ಟೋರೆಂಟ್, ಹೋಟೆಲ್ಸ್ ಅಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಸ್ಟಾಫ್ ಮೆಂಬರ್ಸ್ ಕೂಡ ಕಂಪಲ್ಸರಿಲಿ RT-PCR ನೆಗೆಟಿವ್ ರಿಪೋರ್ಟ್ ಇರಬೇಕಂತ ಕೂಡ ಅದರಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ದಾರೆ.
ಸೊ ಇದನ್ನು ಕೂಡ ನಾನು ಈಗಾಗಲೇ ನಮ್ಮ ಕಮಿಷನರ್ಗೆ ಮತ್ತು ನಮ್ಮ DC ಎಕ್ಸೈಸ್ಗೆ ಅವ್ರಿಗೆ ನಾನು ಹೇಳಿದ್ದೀನಿ, ನಿರ್ದೇಶನ ಕೊಟ್ಟಿದ್ದೀನಿ. ಅವರ ಮೂಲಕ ಎಲ್ಲ ಇತರ ಕ್ಲಬ್, ಪಬ್ ಮತ್ತು ರೆಸ್ಟೋರೆಂಟ್, ಹೋಟೆಲ್ಸ್ ಇಂದ ಆ ಮಾಲೀಕರಿಗೆಲ್ಲ ಕೂಡ ಒಂದು ಈ ಕಾಪಿ ಜೊತೆಗೆ ಒಂದು ನಿರ್ದೇಶನ ಹೋಗ್ತಾ ಇದೆ. ಕರಾವಳಿ ಮೂಲದ ಕಪ್ಚಿನ್ ಧರ್ಮಗುರು ಅಲ್ಫ್ರೆಡ್ ರೋಚ್ರೆನ್ ಸಂತ ಪದವಿಗೆ ಏರಾವನ ಕಾರ್ಯ ಒಡಿಪು ಕ್ರೈಸ್ತ ಧರ್ಮ ಪ್ರಾಂತ್ಯ ಮಟ್ಟದ ಕಾರ್ಯಾಲಯಕ್ಕೆ ಸೋಮವಾರ ಬ್ರಹ್ಮಾವರದ ಪವಿತ್ರ ಕುಟುಂಬ ದೇವಾಲಯಡು ಅಧಿಕೃತ ಚಾಲನೆ ಕೊರಿಯರು. ಕರಾವಳಿ ಮೂಲದ ಕಪ್ಚಿನ್ ಧರ್ಮಗುರು ಅಲ್ಫ್ರೆಡ್ ರೋಚ್ರೆನ್ ಸಂತ ಪದವಿಗೆ ಏರಾವನ ಕಾರ್ಯ ಒಡಿಪು ಕ್ರೈಸ್ತ ಧರ್ಮ ಪ್ರಾಂತ್ಯ ಮಟ್ಟದ ಕಾರ್ಯಾಲಯಕ್ಕೆ ಸೋಮವಾರ ಬ್ರಹ್ಮಾವರದ ಪವಿತ್ರ ಕುಟುಂಬ ದೇವಾಲಯಡು ಅಧಿಕೃತ ಚಾಲನೆ ಕೊರುಂಡು. ಅಲ್ಫ್ರೆಡ್ ರೋಚ್ರೆನ 25ನೇ ಪುಣ್ಯತಿಥಿ ಆಚರಣೆಲ ಈ ಪೊರ್ತುಡು ನಡತುಂಡು. ಬಿಷಪರು ಡಾಕ್ಟರ್ ಜೆರಾಲ್ಡ್ ಐಸಕ್ ಲೋಬೋ ಬಲಿಪೂಜೆ ಅರ್ಪಣೆ ಮಲ್ತೆರು. ಅಲ್ಫ್ರೆಡ್ ರೋಚ್ರೆನ್ ಸಂತ ಪದವಿಗೆ ಏರಾವನ ಧರ್ಮ ಪ್ರಾಂತ್ಯ ಮಟ್ಟದ ಕಾರ್ಯಾಲಯಗೂ ಬೇತೆ ಬೇತೆ ಸಮಿತಿಲೇನು ಮಲ್ತದ ಸದಸ್ಯರಿಗೆ ಪ್ರಮಾಣ ಮಲ್ಪಾಯರು. ಸಂತ ಪದವಿಗೆ ಏರಾವನ ಕಾರ್ಯ ದೇವೇರ್ನ ಸೇವಕ್ಕೆ ಮಾನ್ಯವಂತ ಪುನೀತ್ ಬಕ ಸಂತ ಇಂಚ 4 ಹಂತೋಡು ನಡಪುಂಡು. ಅರೆಗೆ ಪುನೀತ ಪದವಿಗೆ ಏರಾವನ ಕಾರ್ಯದ ದಸ್ತಾವೇಜು ದಾಖಲೀಕರಣ ಬಕ ಮಾಹಿತಿಗೆ ವೆಬ್ಸೈಟ್ ಉದಿಪನ ಮಲ್ತೆರು. तुमका देवाचो सेवक मनादीक बाब अल्फ्रेड रोच हाच्या जिणे विशयांत सर्व माहिती दस्तावेजां दाखले. ಕಾರ್ಯಕ್ರಮಟ್ಟು ಕಪ್ಚಿನ್ ಸಭೆ ಕರ್ನಾಟಕ ಪ್ರಾಂತ್ಯದ ಮುಖ್ಯಸ್ಥರು ಧರ್ಮಗುರು ಆಲ್ವಿನ್ ಡಯಸ್ ಜತೆ ಮುಖ್ಯಸ್ಥರು ಧರ್ಮಗುರು ಪೌಲ್ ಮೆಲ್ವಿನ್ ಫೆರ್ನಾಂಡಿಸ್, ಒಡಿಪು ಕ್ರೈಸ್ತ ಧರ್ಮ ಪ್ರಾಂತ್ಯದ ಶ್ರೇಷ್ಠ ಗುರು ಡಾಕ್ಟರ್ ಬ್ಯಾಪ್ಟಿಸ್ಟ್ ಮೆನೇಜಸ್, ಬ್ರಹ್ಮಾವರ ಪವಿತ್ರ ಕುಟುಂಬ ದೇವಾಲಯದ ಧರ್ಮಗುರು ವಿಕ್ಟರ್ ಫೆರ್ನಾಂಡಿಸ್ ಇಂಚ ಕಪ್ಚಿನ್ ಸಭೆ ಬೊಕ್ಕ ಒಡಿಪು ಕ್ರೈಸ್ತ ಧರ್ಮ ಪ್ರಾಂತ್ಯದ ಬೇತೆ ಬೇತೆ ಧರ್ಮಗುರುಗಳು ಧರ್ಮ ಭಗಿನಿಯರು ಬೊಕ್ಕ ಭಕ್ತವೃಂದ ಪಾಲ್ಗೊಳ್ಳಿರು. मनादीक अल्फ्रेड रोच एक देणे सावन देवान आमकां दिल्ल्या खातीर दुनिया देवाक आमी अर्घां दिता. हे एक चारित्रीक घडीत जावन आसा आनी हें आमच्या दियेसीजीक देवान फावो केला आनी त्या देखून देवाक अर्घां आनी होगळाप. अल्फ्रेड रोचाच्या ह्या सगळ्या देवाचो सेवक थंय जावन निमाणे हंत पर्यंत ही प्रक्रिया आज अधिकृत रितीने हांगासर आमी आराम केली आनी येदोळस विविध समितीच्या सांद्यांची नांवां तुमकां वाचून सांगल्यात. ही एक व्हड जबाबदारी ह्या सांद्यांनी स्वीकार केल्या. ಕುಂದಾಪುರ ಕೋಟತಟ್ಟು ಗ್ರಾಮ ಪಂಚಾಯತ್ಗೆ ಸೇರಿನ ಕೊರಗ ಕಾಲೋನಿದ ಇಲ್ಲುವಂಜೇಟ್ ಮದಿಮೆದ ಲೇಸುಗೆ ಡಿಜೆ ಪಾಡ್ದು ಊರ್ದಕ್ಲಿಗೂ ಉಪದ್ರಾತನಂದು ದೂರು ಪೋಯಿನಂಚ ಪೊಲೀಸರು ಇಲ್ಲಡೆ ಪೊಗ್ಗುದು ಲಾಟಿಡು ಪೊಲಿಪಾಡ್ದು ಪಾಕ ಜನಕ್ಕೂ ಪೆಟ್ಟಾಯಿನ ಸಂಗತಿ ನಡೆತದಂಡು. ಮದಿಮೆಲಿಸಿದ ಕಾರ್ಯಕ್ರಮಟ್ಟು ಡಿಜೆ ಪಾಡ್ದು ಸಾರ್ವಜನಿಕರಿಗೆ ಸಮಸ್ಯೆ ಉಂಡು ಮಲ್ತಿನ ದೂರು ಪೋಯಿ ನಡೆದವರ ಕೊರಗ ಸಮುದಾಯದ ಮದಿಮೆಯ ಸೇರಿನಂಚ ಪಾಕ ಜನತ ಮೆತ್ತ ಪೊಲೀಸರು ಲಾಟಿಡು ಪೆಟ್ಟುಪಾಡಿನ ಸಂಗತಿ ಕುಂದಾಪುರದ ಕೋಟತಟ್ಟು ಗ್ರಾಮ ಪಂಚಾಯತ್ ಸುತ್ತಲ್ಡು ನಡೆತದಂಡು. ಕೊರಗ ಕಾಲೋನಿದ ಇಲ್ಲುವಂಜೇಟ್ ಸೋಮವಾರ ಮದಿಮೆದ ಕಾರ್ಯಕ್ರಮ ಅಟ್ಟಣೆ ಮಲ್ತದಿತ್ತೆರು. ಈ ಪೊರ್ತುಡು ಡಿಜೆ ಪಾಡ್ದೇರು. ಈ ಬಗೆಟ್ಟು ಊರ್ದವರಿ ಪೊಲೀಸರಿಗೆ ದೂರು ಕೊಡ್ದಿತ್ತರಂದು ಎನ್ನದಂಡು. ದೂರದಂಚ ಜಾಗಿಗೆ ಬತ್ತಿನ ಪೊಲೀಸರು ಮದಿಮೆದ ಇಲ್ಲಡೆ ಪೊಗ್ಗುದು ಮದಿಮಾಯಡ ಪಾತೆರ ಪಾತೆರ ಬಲಿದಂಡು ಒಂದು ಓದಂಟಿಗೆ ತಿರುಗದು ಪೊಲೀಸರು ಲಾಟಿಡು ಪೆಟ್ಟು ಪಾಡ್ದಿರಂದು ಇಲ್ಲಲ್ದಕ್ಕೂ ದೂಡ್ದೇರು. ಕೆಲವರನ್ನು ಸ್ಟೇಷನ್ ಕೊನೋದು ಅಂಗಿ ಬಿಚ್ಚದು ಪೆಟ್ಟು ಪಾಡ್ದಿರಂದು ದೂಡ್ದೇರು. ಜಾಗಿಗೂ ಕೊರಗ ನಾಯಕರು ಭೇಟಿ ಕೊಡ್ತೇರು. SP ಭೇಟಿ ಕೊಡ್ದು ಸಂಗತಿ ಪಿಂದೊಂದೇರು. ಈಗ ನೋಡ್ರಿ ಭರತನಾಟ್ಯ ಸಾತ್ವಿಕ ಗುಣ ಉಪ್ಪುನ ಒಂಜಿ ಕಲೆ ಐತ ಮಹತ್ವ ಕಳೆಯೋ ನೆರೆ ಬಲ್ಲಿಂದು ನಾಟ್ಯಗುರು ಉಳ್ಳಾಲ ಮೋಹನ್ ಕುಮಾರ್ ಪಂತೆರ್ BC ರೋಡ್ದ ಸ್ಪರ್ಶ ಆಡಿಟೋರಿಯಂಡು ಮಹಿಮಾ ಇಂಪನಿಕರ್ ಮೇರೆನ ಭರತನಾಟ್ಯ ರಂಗ ಪ್ರವೇಶ ಕಾರ್ಯಕ್ರಮ ಉದಿಪನ ಮಲ್ತದ ಆರು ಪಾತಿರಿಯರು.
ಭರತನಾಟ್ಯ ಕಲೆ ಕಲ್ಪನಕ್ಲೆಗ್ ಅಕ್ಲೆನ ಕಲೆನ ಸುರೂತ ಸರ್ತಿ ಸಾರ್ವಜನಿಕವಾದ ಪ್ರದರ್ಶನ ಮಲ್ಪರೆ ಒಂಜಿ ಅವಕಾಶ ರಂಗಪ್ರವೇಶ. ಭರತನಾಟ್ಯ ಕಲ್ತೊಂದು ಬಾಕಿದಕ್ಲನ ಒಟ್ಟು ಸೇರಿದ ನಲತಂಡ ಒಂದಾಗ್ಲು ಸ್ವಂತ ಪ್ರದರ್ಶನ ಕೊರ್ಪನ ಪುಡ್ತು. ಕಲಾಭಿಮಾನಿಗಳಿಗೆ ತಂಕ್ಲೆನ ಕಲೆನ ಪ್ರದರ್ಶನ ಮತ್ತು ತೋಜಾವನ ಕ್ಷಣ. ಭರತನಾಟ್ಯಡು ಕಲಾವಿದರಾದ ಬುಲೆಯೊಂದುಪ್ಪನ ಮಹಿಮಾ ಎಂ ಪಣಿಕರ್ ಸೋಮವಾರ ಬಿಸಿ ರೋಡ್ ಸ್ಪರ್ಶ ಆಡಿಟೋರಿಯಂಡ್ ಅರೆನ ಭರತನಾಟ್ಯ ರಂಗಪ್ರವೇಶ ಕಾರ್ಯಕ್ರಮನು ಅಟ್ಟಣೆ ಮಲ್ತದಿತ್ತೇರು. ನಾಟ್ಯ ಗುರು ಉಳ್ಳಾಲ ಮೋಹನ್ ಕುಮಾರ್ ಬೊಕ್ಕ ನಾಟ್ಯ ಗುರು ವಿದುಷಿ ನಯನ ವೀರೈ ತುಡರ್ ಬುತ್ತದ ಕಾರ್ಯಕ್ರಮ ಉದಿಪನ ಮಾಡ್ತಿರು. ಉಳ್ಳಾಲ ಮೋಹನ್ ಕುಮಾರ್ ಪಾತಿರ್ದು ಭರತನಾಟ್ಯ ಸಾತ್ವಿಕ ಗುಣ ಉಪ್ಪನ ಒಂಜಿಕಲೆ. ಭರತನಾಟ್ಯ ಐತ ಮಹತ್ವ ಕಳೆವಣಿಯರೆ ಬಲ್ಲಿ ಅವೇನು ಭರತನಾಟ್ಯ ದೇವರಿಪಡೊಂದು ಪಂಡಿನ ಆರು ಮಹಿಮಾಗ ಎಟಿಪು ಬೈಕಿಯರು. ಭರತನಾಟ್ಯ ಎಂಬುದು ಅದು ಭರತನಾಟ್ಯ ಆಗೇ ಇರಬೇಕು. ಅದರ ಮೇಲೆ ಈಗ ತುಂಬ ಸವಾರಿ ಆಗಿದೆ. ಅದರ ಆಹಾರ್ಯದಲ್ಲಿ ಅಥವಾ ಇತರ ವಿಷಯಗಳಲ್ಲಿ ತುಂಬ ಇದಾಗಿದೆ ನನಗೆ ಅನಿಸ್ತದೆ. ಈಗ ಒಡಿಸ್ಸಿ ಎಂಬ ಒಂದು ನೃತ್ಯ ಉಂಟು, ಅವರ ಆಹಾರ್ಯ ಅಭಿನಯ ಅಂದರೆ ವೇಷಭೂಷಣ ನೋಡೋದು ಈಗಲೂ ಹಾಗೆಯೇ ಉಂಟು. ಮೋಹಿನಿ ಆಟಮು ಹಾಗೆಯೇ ಉಂಟು, ಕಥಕ್ ಹಾಗೆ ಉಂಟು. ಆದರೆ ಅದರ ಒಳಗೆಯೇ ಸ್ವಲ್ಪ ನಾನು ಕಂಡುಕೊಂಡದ್ದು ಭರತನಾಟ್ಯದಲ್ಲಿ ನಾನಾ ರೀತಿಯ ಒಂದು ವೇಷಭೂಷಣ ತೊಡಿಸಿ ಅದರಲ್ಲಿ ಭರತನಾಟ್ಯದವರು ಹೆಚ್ಚಾಗಿ ಈ ಇತರ ಮಣಿಪುರಿಯ ಇತರ ಇದು ಒಡಿಸ್ಸಿಯ ಇತರ ಕೆಲವು ವಿಷಯಗಳನ್ನ ಹೆಚ್ಚಾಗಿ ಮೋಹಿನಿ ಆಟಮ್ ಇನ್ನು ಕೂಚಿಪುಡಿಯ ಭಾಗಗಳನ್ನು ಇದರಲ್ಲಿ ಹೊಂದಿಸಿಕೊಂಡು ಜನರಂಜನೆಗೆ ಬೇಕಾಗಿ ಪ್ರದರ್ಶನ ಮಾಡೋದು ನಾನು ನೋಡಿದ್ದೇನೆ. ಆದರೆ ಅದು ಬಹಳ ನೋವಾಗ್ತೇನೆಂದರೆ ಭರತನಾಟ್ಯವನ್ನು ಶುದ್ಧ ಭರತನಾಟ್ಯವಾಗಿಯೇ ಉಳಿಸಬೇಕು. ಮಹಿಮಾ ಎಂ ಪಣಿಕರ್ ಪಾತಿರ್ದು ಅದನ್ನ ಭರತನಾಟ್ಯ ಪ್ರಯಾಣದ ಬಗ್ಗೆ ಅಭಿಪ್ರಾಯ ದುಂಬುದಿಯರು. ರಂಗಪ್ರವೇಶ ನನಗೆ ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್. ಮೈ ಡಾನ್ಸ್ ಜರ್ನಿ ನಂದು ಇವತ್ತಿಲ್ಲಿಂದ ಸ್ಟಾರ್ಟ್ ಆಗ್ತದೆ. ಸೊ ಇವತ್ತು ರಂಗಪ್ರವೇಶ ಆಗಲಿಕ್ಕೆ ನನಗೆ ಕಾರಣ ಇಬ್ಬರು, ನನ್ನ ಅಪ್ಪ ಅಮ್ಮ. 10th ಸ್ಟ್ಯಾಂಡರ್ಡಲ್ಲಿ ನಾನು ಯಾವಾಗ ಸ್ಟಡೀಸ್ ಡಾನ್ಸ್ ಅಂತ ಇದ್ದೆ, ಆವಾಗ 5 ಗಂಟೆ ಬೆಳಿಗ್ಗೆಗೆ ನನ್ನನ್ನು ಎಬ್ಬಿಸಿ, ಅಪ್ಪ ನನ್ನನ್ನು ಎಬ್ಬಿಸಿ ರೆಡಿ ಮಾಡಿಸಿ ಅಮ್ಮ ನನ್ನನ್ನು ಬೆಳ್ತಂಗಡಿ ಕ್ಲಾಸ್ಗೆ ಕರ್ಕೊಂಡು ಹೋಗ್ತಿದ್ದದ್ದು. ಅದಕ್ಕೆ ಐ ನೆವರ್ ಲೆಫ್ಟ್ ಡಾನ್ಸಿಂಗ್. ಆ್ಯಂಡ್ ಮೆಡಿಸಿನ್ ಜಾಯ್ನ್ ಆದಮೇಲೆ ನಂಗೆ ಗೊತ್ತಾಯಿತು ಅದು ಎಷ್ಟು ಇಂಪಾರ್ಟೆಂಟ್, ಯಾಕೆ ಅವರಾಗ ನನ್ನನ್ನು ಡಾನ್ಸ್ ನಿಲ್ಲಿಸ್ಲಿಕ್ಕೆ ಬಿಡಲಿಲ್ಲ ಅಂತೇಳಿ. ಸೊ ಪಪ್ಪ ಅಮ್ಮ ಥ್ಯಾಂಕ್ ಯು ಸೋ ಮಚ್. ಡಾಕ್ಟರ್ ಮನೋಜ್ ಬೊಕ್ಕ ವಿದುಷಿ ವಿದ್ಯಾ ಮನೋಜ್ ಇಂಚ ನಾಟ್ಯ ಗುರುಕುಲು ಬೊಕ್ಕ ಕಲಾಭಿಮಾನುಲು ಪಾಲ್ದೊಂಡಿರು. ಮಾತಾ ದೋಷಲೇನ ನಮನ್ನೆ ಪರಿಹಾರ ಮಲ್ಪನಂಚಿನ ಶಕ್ತಿ ಕೊರ್ಪುನ ದೇವರು ಬಾಲಗಣಪತಿಯಿಂದ ನೀಲೇಶ್ವರ ಉಚ್ಚಿಲತಾಯ ಪದ್ಮನಾಭ ತಂತ್ರಿಲ್ ಪಂತೆರ ಸಜಿಪಾ ಮೂಡ ಬಾಲಗಣಪತಿ ದೇವಸ್ಥಾನಡು ಪಿರಪ ಪ್ರತಿಷ್ಠೆ ಬ್ರಹ್ಮಕಲಶದಲ್ಲಿ ಕೊಡು ನಡತಿನ ಸೋಮವಾರದ ಧಾರ್ಮಿಕ ಸಭೆಟ್ ಆರು ಮಾರ್ಗದರ್ಶನ ಕುರಿಯರು. ಬಂಟ್ವಾಳ ಸಜಿಪಮೊಡ್ಡ ಗ್ರಾಮದ ಶ್ರೀ ಬಾಲಗಣಪತಿ ದೇವಸ್ಥಾನ ಅನ್ನಪಾಡಿಡು ಪಿರ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶ ಬೊಕ ಸುರೂತ ಜಾತ್ರೆದ ಧಾರ್ಮಿಕ ಬೇತೆ ಕಾರ್ಯಕ್ರಮಲು ನೀಲೇಶ್ವರ ಉಚ್ಚಿಲತಾಯ ಪದ್ಮನಾಭ ತಂತ್ರಿಲನ ಪೌರಾಹಿತ್ಯಡು ನಡ್ತೊಂದಿದ್ದದು. ಸೋಮವಾರ ರಾತ್ರಿ ವಾಸ್ತು ರಕ್ಷೋಗ್ನ ಹೋಮ ವಾಸ್ತು ಬಲಿ ಮಾತ ಅಟ್ಟಣೆ ಆದಿತ್ತಂಡು. ನಂದಾವರ ಶ್ರೀ ವಿನಾಯಕ ಶಂಕರನಾರಾಯಣ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಗುರ್ಕಾರ್ಯರು ಅರವಿಂದ ಭಟ್ ಗುರ್ಕಾರ್ಮಿಡ್ ನೀಲೇಶ್ವರ ಉಚ್ಚಿಲತಾಯ ಪದ್ಮನಾಭ ತಂತ್ರಿಲಿದ್ದದು ಧಾರ್ಮಿಕ ಸಭೆ ಉದಿಪನಾಂಡ್. ತಂತ್ರಿಲು ಧಾರ್ಮಿಕ ಮಾರ್ಗದರ್ಶನ ಕೊಡ್ದು ಮಾತಾ ದೋಷಲೆನ್ ನಮನೆ ಪರಿಹಾರ ಮಲ್ಪನಂಚಿನ ಶಕ್ತಿ ಕೊರ್ಪನ ದೇವರೇ ಬಾಲಗಣಪತಿ ಅಂಜಾದೆ ಪಂಚಪರ್ವಲೇಡು ಗಣಪತಿಗೆ ಸುರೂತ ಆರಾಧನೆ ಮಲ್ಪ ಅಂತ ಪಂಡ್ಯರು. ನಮ್ಮಲ್ಲಿರುವಂತಹ ಸಮಸ್ತ ದೋಷಗಳಿಗೆ ನಮಗೆ ಪರಿಹಾರ ನಾವೇ ಪರಿಹಾರ ಮಾಡುವಂತಹ ಒಂದು ಶಕ್ತಿಯನ್ನು ಕೊಡುವಂತಹ ಒಂದು ದೇವತೆ ಬಾಲಗಣಪತಿ. ಗಣಪತಿ ದೇವರು, ಅದಕ್ಕೆ ನಾವು ಪ್ರತಿಯೊಂದು ನಮ್ಮ ಪಂಚಪರ್ವಗಳಲ್ಲಿ ಪ್ರಥಮವಾಗಿ ನಾವು ಆರಾಧನೆ ಮಾಡುವುದು ಚೌತಿಯನ್ನು. ಚೌತಿಯ ದಿವಸ ನಾವು ಗಣಪತಿಗೆ ಯಾಕೆ ಆರಾಧನೆ ಮಾಡಬೇಕಂತ ಕೇಳಿದರೆ, ನಮ್ಮ ಜೀವನದಲ್ಲಿ ಬರುವಂತಹ ಸಮಸ್ತ ಸುಖ ದುಃಖಗಳನ್ನು ಸಮಚಿತ್ತದಿಂದ ಎದುರಿಸುವಂತಹ ಶಕ್ತಿಯನ್ನು ಕೊಡುವಂಥ ನಾವು ಗಣಪತಿಯನ್ನು ಆರಾಧನೆ. ಗಣಗಳಿಗೆ ಅಧಿಪತಿಯಾದಂತಹ ಗಣಪತಿ
ಅವನು ಓಂಕಾರ ಸ್ವರೂಪಿ ಅಂತ ಹೇಳ್ತಾರೆ. ಆ ಓಂಕಾರ ಸ್ವರೂಪಿಯಾದಂತಹ ಗಣಪತಿಯನ್ನು ಇಲ್ಲಿ ಬಾಲಗಣಪತಿ ಸ್ವರೂಪದಲ್ಲಿ ನಾವು ಆರಾಧನೆ ಮಾಡುವುದರ ವೈಶಿಷ್ಟ್ಯತೆ ಬಹಳ ಉತ್ಕೃಷ್ಟವಾದದ್ದು. ಬಂಟ್ವಾಳ ಕ್ಷೇತ್ರದ ಶಾಸಕರ ರಾಜೇಶ್ ನಾಯ್ಕ್ ಪಾತಿರ್ದು ವಿಶೇಷವಾದ ಬುಡಂದು ಬ್ರಹ್ಮಕಲಶಲು ನಡತೊಂದೇ ಉಂಡು ಐತರ ಐನ ಬ್ರಹ್ಮಕಲಶಗೂ ಪೋತೆ ಎನ್ನ ಕ್ಷೇತ್ರಡು ಎತ್ತೆ ಮುಪ್ಪೊರ್ದುಲು ಹೆಚ್ಚು ದೇವಸ್ಥಾನ ಕ್ಷೇತ್ರಡು ಜೀರ್ಣೋದ್ಧಾರ ಪ್ರತಿಷ್ಠೆ ಬ್ರಹ್ಮಕಲಶ ನಡಪನ ಪೆರ್ಮೆದ ಸಂಗತಿಯಿಂದ ಪಂಡಿರ. ವಿಶೇಷವಾಗಿ ಕಳೆದ ಕೆಲವು ದಿನಗಳಿಂದ ಬಹಳಷ್ಟು ಬ್ರಹ್ಮಕಲಶಕ್ಕೆ ನಿರಂತರ ಹೋಗ್ತಾ ಇದ್ದೇನೆ. ನಿನ್ನೆ ಒಂದು ದಿವಸದಲ್ಲಿ 5 ಬ್ರಹ್ಮಕಲಶಕ್ಕೆ ನಾನು ಅಟೆಂಡ್ ಆಗಿದ್ದೆ. ಇವತ್ತು 2 ಬ್ರಹ್ಮಕಲಶ ಆಗಿದೆ. ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ. ನಿರಂತರ ಸುಮಾರು 30 ದೇವಸ್ಥಾನಗಳಿಂದ ಹೆಚ್ಚಿನ ದೇವಸ್ಥಾನಗಳು ನನ್ನ ಕ್ಷೇತ್ರದಲ್ಲಿ ಈಗ ಬ್ರಹ್ಮಕಲಶೋತ್ಸವವನ್ನು ಜೀರ್ಣೋದ್ಧಾರ ನಡೀತಾ ಇದೆ ಅಂತ ಹೇಳಲಿಕ್ಕೆ ಬಹಳಷ್ಟು ಹೆಮ್ಮೆ ಆಗ್ತಾ ಇದೆ ನನಗೆ. ಕಳೆದ 4 ವರ್ಷಗಳಲ್ಲಿ ಒಬ್ಬ ಶಾಸಕನಾಗಿ ಭಾಳಷ್ಟು ದೇವಸ್ಥಾನಗಳ ಕೆಲಸ ನೋಡಲಿಕ್ಕೆ ಅವಕಾಶ ಈ ಭಾಗದಲ್ಲಿ ನಮಗೆ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಭಾಳಷ್ಟು ಅರ್ಥಪಡ್ತೇನೆ. ಪ್ರಥಮವಾಗಿ ನನಗೆ ಸಿಕ್ಕಿದ್ದು ನನ್ನ ಕುಲದೇವರು, ನನ್ನ ದೇವರು ಪೊಳಲಿ ಶ್ರೀ ರಾಜರಾಜೇಶ್ವರ ಬ್ರಹ್ಮಕಲಶ ನಡೆಸಿ ಅದರ ನಂತರ ನಿರಂತರವಾಗಿ ನಾನು ಬ್ರಹ್ಮಕಲಶಗಳನ್ನು ನೋಡುವಂಥ ಭಾಗ್ಯ ನನಗೆ ಈ ಕ್ಷೇತ್ರದಲ್ಲಿ ಸಿಕ್ಕಿದೆ. ವಿಟ್ಲದ ಮಾಜಿ ಶಾಸಕರು ರುಕ್ಮಯ್ಯ ಪೂಜಾರಿ, ಸಜಿಪಮೂಡ ಗ್ರಾಮ ಪಂಚಾಯತ್ ಗುರ್ಕಾರ್ದಿ ಹರಿನಾಕ್ಷಿ ಇಂಚ ಬೇತೆ ಬೇತೆ ಕ್ಷೇತ್ರ ವಲಯ ಸಂಘ ಸಂಸ್ಥೆಗಳ ನಾಯಕರು, ಜೀರ್ಣೋದ್ಧಾರ ಸಮಿತಿ ಗುರ್ಕಾರ್ಯರು ಯಶವಂತ ದೇರಾಜಿಗುತ್ತು, ಬ್ರಹ್ಮಕಲಶ ಸಮಿತಿ ಗುರ್ಕಾರ್ಯರು ಶ್ರೀಕಾಂತ್ ಶೆಟ್ಟಿ, ಸಂಕೇಶ ಬೊಕ್ಕ ಪದಾಧಿಕಾರಿಗಳು ಪಾಲ್ಗೊಂಡಿರು. ಅಡ್ಡೂರು ಕಲಸಗುರಿ ನವಜ್ಯೋತಿ ಫ್ರೆಂಡ್ಸ್ ಕ್ಲಬ್ದ ವರ್ಷದ ಆಚರಣೆ ಇಂಚಿಪ ನಡೆತಂಡು ಪೊಳಲಿ ವೆಂಕಟೇಶ ನಾವಡರ್ನ ಗುರ್ಕಾರ್ಮೆಡ್ ಬಜಪೆ ಪೊಲೀಸ್ ಸ್ಟೇಷನ್ದ ಎಸ್ಐ ಶ್ರೀಮತಿ ಕಮಲಾ ಭಿನ್ನರಾದಿತ್ತದು ಒಟ್ಟು 45,000 ರೂಪಾಯಿ ಬೇತೆ ಬೇತೆ ಸಾಯಪಣವಾದ ಪಟ್ಟಿಯರು. ಅಡ್ಡೂರು ಕಳಸಗುರಿತ ನವಜ್ಯೋತಿ ಫ್ರೆಂಡ್ಸ್ ಕ್ಲಬ್ ವರ್ಷದ ಆಚರಣೆ நடப்பாண்டு பொளலி வெங்கடேஷ நாவடர் ಗುರ್ಕಾರ್ಮೆಯ ವಹಿಸಿದ ಬಜಪೆ ಪೊಲೀಸ್ ಸ್ಟೇಷನ್ ಎಸ್ಐ ಶ್ರೀಮತಿ ಕಮಲ ವಿನ್ಯರಾದಿತ್ತದು ಬೇತೆ ಬೇತೆ ಸಾಯಪಣವು ಪಟ್ಟಿಯರು. ಹುಷಾರಿಜ್ಜಾದ ಎತ್ತಿನ ಇರುವೆರೆಗೂ ಮರ್ದದ ಖರ್ಚಿಗೆ ಸಂಘದ ಸದಸ್ಯರಾದ ಕರಿದು ಪೋಯಿನ ದಯಾನಂದ ಬೊಕ್ಕ ಸಮಾಜ ಸೇವಕರು ಸಂತೋಷ್ ನುಯಿ ಮಕ್ಳಿನ ಕುಟುಂಬಗೂ 10,000 ರೂಪಾಯಿ ದಂಚ ಒಟ್ಟು 40,000 ರೂಪಾಯಿ ಕಲ್ಪನೆಟ್ಟು ಹುಷಾರ್ದ ಇರುವೆರು ಪೊಂಜೋಕ್ಲೆಗೆ ರಡ್ಡರ ರೂಪಾಯಿ ದಂಚ 5,000 ರೂಪಾಯಿನ ಸಂಘದಲ್ಲಿ ಕೊಡುಕೊರಿಯರು. ಕೊರೋನಾ ಸೀಗದ ಪೊರ್ತುಡು ಎಡೇನ ಕೆಲಸ ಮಲ್ತಿನ ಇರುವೆರು ಆಶಾ ಕಾರ್ಯಕರ್ತರಿಗೆ ಸಮ್ಮಾನದ ಮರ್ಯಾದೆ ಮಲ್ತಿರು. ಪೊಳಲಿ ವೆಂಕಟೇಶ ನಾವಡೇರು ಗುರ್ಕಾರ್ಮೆದ ಭಾಷಣ ಮಲ್ತದ ಪ್ರತಿಯೊಂಜಿ ಊರುಡು ಸಮಾಜದ ಚಿಂತನೆದ ನವಜ್ಯೋತಿ ಫ್ರೆಂಡ್ಸ್ ಕ್ಲಬ್ ದಂಚಿನ ಸಂಘಲು ಪುಟ್ಟದು ಬರುಡೊಂದು ಪಂಡ್ಯರು. ಕ್ಲಬ್ದ ಮರ್ಯಾದೆ ಗುರ್ಕಾರ್ಯರಾಯಿನ ಗಂಗಾಧರ ದಾಸ್, ಪದ್ಮನಾಭ ಹೆಗ್ಡೆ, ರುಕ್ಮಯ್ಯ ಸಫಲಿಗಬಕ ಗುರ್ಕಾರ್ಯರು ಲೋಕನಾಥ ಪೊನ್ನೆಲ ಪಾಲ್ಗೊಂಡಿರು. ಅಡ್ಡೂರ್ ನವೀನ್ ಆಚಾರ್ ಕಾರ್ಯಕ್ರಮ ಸುಧಾರ್ತೆ ಕೊರಿಯರ್ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಮಂಡಳಿ ಆಟದ ಮೇಲೊಡ್ದು ಭಕ್ತಿದ ಬಲ್ಮೆ ಆಟ ಮೂರ್ತು ಬರ್ತಂಡು. ಭರತನಾಟ್ಯ ಕಲಾವಿದರು ಮಹಿಮಾ ಎಂ ಪಣಿಕರ್ ಮೆರೆನ ಭರತನಾಟ್ಯ ರಂಗಪ್ರವೇಶ ಕಾರ್ಯಕ್ರಮ ಸೋಮವಾರ ಬಿಸಿ ರೋಡ್ದ ಸ್ಪರ್ಶ ಆಡಿಟೋರಿಯಂ ನಡೆದಿತ್ತಂಡು. ವಿದುಷಿ ವಿದ್ಯಾ ಮನೋಜ್, ವಿದ್ವಾನ್ ಬಾಲಸುಬ್ರಹ್ಮಣ್ಯಂ ಶರ್ಮಾ, ವಿದ್ವಾನ್ ಪಿ ಜನಾರ್ದನ ರಾವ್ ಬೆಂಗಳೂರು, ವಿದ್ವಾನ್ ನಿತೀಶ್ ಅಮ್ಮಣ್ಣಯ್ಯ ಬೊಕ್ಕ ವಿದ್ವಾನ್ ಗೀತೇಶ್ ಹಾಡುಗಾರಿಕೆ ಬೊಕ್ಕ ಬೇತೆ ಬೇತೆ ಸಂಗೀತವಾದ್ಯಲೆಡು ಸಾಯ ಸಕಾರ ಕೊಡ್ದಿತ್ತರು. ಐತ ಒಂಜಿ ಪೊರ್ಲು ಎತ್ತ ನಿಕ್ಲೆನ ಕಣ್ಣದುಂಬುಗು. Sari,
ಈತೆ ಕುಡರೆನಿತ ಮಲ್ಲ ಸುದ್ದಿಲು ಸಾಧನೆ ಸಂಭ್ರಮ 2021 ಮನೋಹರ್ ಪ್ರಸಾದ್ ಗುರ್ಕಾರ್ಮೆಡ್ ಕುಡ್ಲಡ್ ದಕ್ಷಿಣ ಕನ್ನಡ ಜಿಲ್ಲಾ ವಾರ್ತಾ ಮಂಡಲನ ಸಮ್ಮೇಳನ ರಾಜ್ಯದೊರ್ಮಿಡ ಅಂಗಾರ ರಾತ್ರಿಡ್ದು ಜನವರಿ 7 ಮುಟ್ಟ ರಾತ್ರಿ ಕರ್ಫ್ಯೂ ಉಡುಪು ಜಿಲ್ಲೆದ ರಾತ್ರಿ ಕರ್ಫ್ಯೂ ಬಗೆಟ್ ಜಿಲ್ಲಾಧಿಕಾರಿ ಕೂರ್ಮರೋ ಮಾಹಿತಿ ಸಜಿಪಾ ಮೂಡ ಬಾಲಗಣಪತಿ ದೇವಸ್ಥಾನಡು ಪ್ರತಿಷ್ಠೆ ಬ್ರಹ್ಮಕಲಶದಲ್ಲಿ ಕೊಡು ಧಾರ್ಮಿಕ ಸಭೆ ಕಪುಚಿನ್ ಧರ್ಮಗುರು ಆಲ್ಫ್ರೆಡ್ ರೋಚ್ರೆನ ಸಂತ ಪದವಿಗೆ ರಮಣ ಒಡಿಪು ಕ್ರೈಸ್ತ ಧರ್ಮ ಪ್ರಾಂತ್ಯ ಮಟ್ಟದ ಕಾರ್ಯಾಲಯನ ಉದಿಪನ ಬ್ರಹ್ಮಾವರದ ಪವಿತ್ರ ಕುಟುಂಬ ದೇವಾಲಯಡು ಬಲಿಪೂಜೆ ಸಮರ್ಪಣೆ ಇಡಿಗಿನಿತ ನಮ್ಮ ಕುಡ್ಲ ತುಳುವಾರ್ತೆಲು ಮುಗಿಂಡೆ ನನ್ನೆಲ್ಲ ಈಥೆ ಪುರ್ತುಗು ನಮ್ಮ ಕುಡ್ಲ ತುಳುವಾರ್ತೆಲು ಸೊಲ್ಮೇಲು